ಸಿದ್ಧ ಸಿದ್ಧ ಬಂಟಿನ ಕೊಂಡು ಬಂಟಿನ ಕೊಂಡು ಇದು ನಾನು ಕಲ್ತಪ್ಪದ ಅಂಗಡಿ ಇಡುದು ಕಲ್ತಪ್ಪದ ಹೋಟೆಲ್. ಇಲ್ಲಾಂದರೆ ಮನೆಯಲ್ಲಿ ಮಾಡೋದು ಕಲ್ತಪ್ಪ, ಮತ್ತೆ ಹೊರಗಡೆ ಸೇಲಿಗೆ ಇಡೋದು. ಅದನ್ನು ಬೆಸ್ಟ್ ಒಂದು ಉದ್ಯಮ ಅಲ್ಲ. ಕಾಯಿ ಪಲ್ಯ ಮತ್ತು ಸಂಡಿಗೆ, ಹೀಗೆ ಸಿಂಪಲ್ ಆದಂತಹ ಮಧ್ಯಾಹ್ನದ ತಾಲಿ ನಮ್ಮಲ್ಲಿ ಹಾಕಿದರೆ ಸ್ವಲ್ಪ ನಮಗೆ ಸೋಗೆ ಉಳಿತದೆ ಮಳೆಗಾಲಕ್ಕೆ. ಹಾಗೆ ಈಗ ನಾನು ಮತ್ತು ಹಸ್ಬೆಂಡ್ ಸೇರಿ ಇದು ಕೆಲಸ ಮಾಡ್ತಾ ಇದ್ದೇವೆ. ಆ್ಯಕ್ಚುಲಿ ಅದು ತುಂಬ ಹಗುರ ಅಂತ, ಅಂದರೆ ಸಂಜೆ ಹೊತ್ತು ಹಾಗೆ ಅಲ್ಲ, ಅದು ಬೆಳಿಗ್ಗೆ ಆಗುವಾಗ ಸ್ವಲ್ಪ ಜಾಸ್ತಿ ಕೊಂಡೋಗ್ಲಿಕ್ಕೆ ಆಗ್ತದೆ. ಸಂಜೆ ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೆ ಕೂಡ ಸ್ವಾಗತ. ನೀವೆಲ್ಲರೂ ಆರೋಗ್ಯವಾಗಿದ್ದೀರಿ, ಖುಷಿಯಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಉಂಟಲ್ಲ ತುಂಬ ಯೂನಿಕ್ ಆಗ್ಲಿಕ್ಕುಂಟು. ಸೊ ಕೊನೆಯವರೆಗೆ ಸಹ ಸ್ಕಿಪ್ ಮಾಡದೆ ನೋಡಿ ನೀವು. ಇವತ್ತಿನ ವ್ಲಾಗ್ ತುಂಬ 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 ಸ್ಪೆಷಲ್ ಆಗ್ಲಿಕ್ಕುಂಟು. ಹಾಗಾಗಿ ಕೊನೆ ತನಕ ಸಹ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಸೊ ಲೆಟ್ ಅಸ್ ಸ್ಟಾರ್ಟ್. ನಿಮ್ಗೆ ಇಲ್ಲಿ ಒಂದು ಕಾಮಿಡಿ ತೋರಿಸ್ತೇನೆ ನಾನು. ಸಿದ್ಧ, ಓ ಸಿದ್ಧ, ನಾ ಈ ಬಂಟಿಗೆ ಈ ಬತ್ತವೆ ಗೊತ್ತಿದ್ದೀವಿ. ಸಿದ್ಧ ಸಿದ್ಧ ಬಂಟಿನ ಕೊಂಡು ಓ ಸಿದ್ಧ ಸಿದ್ಧ ಬಲ್ಲ ಮಾರಾಯ ವರ ಏತು ಪೊರ್ತು ಫ್ರೆಂಡ್ಸ್, ಇವತ್ತು ನೋಡಿ ನಾವು ಹಾಲು ತರಿಸಿದ್ದು. ನಮ್ಮಲ್ಲಿ ಹುಲ್ಲೆಲ್ಲ ಇಲ್ಲದೆ ಹಾಲು ಭಾರಿ ಕಡಿಮೆ ಆಗಿದೆ. ಈಗ ಕಡಿಮೆ ಅಂತ ಹೇಳಿದರೆ 1 ಕೊಂಡೆ 2 ಕೊಂಡೆ ಎಲ್ಲ. ಹಾಗೆ ಇವರು ನೋಡಿ ಕ್ಯಾನ್ ಇಟ್ಕೊಂಡು ಬಂದದ್ದು ಪಕ್ಕದ ಮನೆಯಿಂದ. ಇವತ್ತು ಎಂತ ಹೇಳಿದರೆ ಬೆಳಿಗ್ಗಿನಿಂದ ಫುಲ್ ಬ್ಯುಸಿ ಅಂತ. ನಮ್ಮ ಹಸುಗಳನ್ನು ಇವತ್ತೆಲ್ಲ ತೋಟದಲ್ಲಿ ಕಟ್ಟುದು. ನಮ್ಮ ಕೆಲಸದವನಿಗೆ ಸ್ವಲ್ಪ ಇದು ಆವೇಶ ಬಂದವನು ರಜೆ ಮಾಡಿದ್ದಾನೆ. ಹಾಗೆಲ್ಲ ನಿನ್ನೆ ಕೂಡ ಬ್ಯುಸಿ ಇದ್ದೆ. ಹಾಗೆ ಒಂದು ದಿವಸ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ನಾವು ಇವತ್ತುಂಟಲ್ಲ ಬೆಳ್ಳಾರೆಗೆ ಹೋಗಿ ನೋಡಿ ಸೈಲೇಜ್ ತಂದದ್ದು. ಸೈಲೇಜ್ ತಂದು ಸ್ವಲ್ಪ ಹಾಕಿಸಾಯ್ತು ನಮ್ಮ ಹಸುಗಳಿಗೆಲ್ಲ. ಅಂದರೆ ಹುಲ್ಲು ಮೇದದ್ದು ಸಾಕಾಗೋದಿಲ್ಲ. ಮತ್ತು ಅಲ್ಲಿಯೇ ಒಂದು ಉಂಟಲ್ಲ ಮರದಲ್ಲಿ ಹಲಸಿನ ಗುಜ್ಜೆ ಎಲ್ಲ ಆಗಿತ್ತು. ಹಾಗೆ ಅಲ್ಲಿಂದವೇ ಅವ್ರ ಹತ್ರ ಕೇಳಿ ತಗೊಂಡು ಬಂದದ್ದು. ಹಾಗೆ ಇದನ್ನೆಂತಾದರೂ ಮಾಡಬೇಕು, ಪಲ್ಯ ಮಾಡುವ ಅಂತ ಇದ್ದೇನೆ. ಈ ಬೆವರದು ಉಂಟ ಕಂಡ ಬಟ್ಟೆ ಬೆವರು. ಎಷ್ಟು ಮುಖಕ್ಕೆ ನೀರು ಹಾಕಿದ್ರೆ ಸಹ ಇಲ್ಲ, ಎಣ್ಣೆ 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 ಆಗ್ತದೆ ಮುಖ ಎಲ್ಲ. ಹಾಯ್ ಹೇಳು, ನಿಮಗೆ ಸರ್ಪ್ರೈಸ್. ಅವಳಿಗೆ ಎಕ್ಸಾಮ್ ಎಲ್ಲ ಆಗಿ ಒಂದು ಸ್ವಲ್ಪ ದಿವಸ ರಜೆ ಅಂತೆ. ಎಷ್ಟು ದಿವಸ ರಜೆ ಅಂತ ಡಿಕ್ಲೇರ್ ಆಗಲಿಲ್ಲ. ಫ್ರೆಂಡ್ಸ್, ಇವತ್ತು ತೃತೀಯ ಬಾರಿಗೆ ಕಲ್ತಪ್ಪ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಇದು ನಿನ್ನೆ ಮಾಡಿದ ಕಲ್ತಪ್ಪ ಕಂಪ್ಲೀಟ್ ಆಗಿ ಸಕ್ಸಸ್ ಆಗಿದೆ. ಹಾಗೆ ಇವತ್ತು ಮಗಳು ಬಂದಿದ್ದಾಳೆ, ಅವಳಿಗೆ ಕಲ್ತಪ್ಪ ಮಾಡಬೇಕು. ತೆಂಗಿನಕಾಯಿ ಪೀಸ್ ಮಾಡಿ ಇಟ್ಕೊಂಡಿದ್ದೇನೆ. ಆನಿಯನ್ ಕೂಡ ಎಲ್ಲ ಪೀಸ್ ಆಗಿದೆ. ಮತ್ತು ಇಲ್ಲಿ ನೀರು ದೋಸೆ ಹಿಟ್ಟಿಗೆ ಬೆಲ್ಲ ಹಾಕಿ ಸಹ ಎಲ್ಲ ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ಸೋಡಾ ಹುಡಿ ಹಾಕುವುದು ಅದರ ಟ್ರಿಕ್ ಅಂತೆ. ಹಾಗೆ ಸೋಡಾ ಹುಡಿ ಹಾಕಿದ್ದೇನೆ. ಅನ್ನ ಸಹ ಹಾಕಿ ಕಡ್ದಿಟ್ಟಂತಹ ಹಿಟ್ಟಿದು. ಇನ್ನಿದನ್ನು ಅದೇ ಕುಕ್ಕರಲ್ಲಿ ಬೇಯಿಸುವ. ಇದು ಇನ್ನೂ ಸ್ವಲ್ಪ ತಣಿಲಿಕ್ಕೆ ಬಿಡಬೇಕು. ನಂತರ ಇದನ್ನು ಎಬ್ಬಿಸಬೇಕು. ಅಷ್ಟು ಹೊತ್ತು ಇದರಲ್ಲೇ ಬೇಯ್ತಾ ಇರ್ತದೆ. ಚಂದದ ಕಲ್ತಪ್ಪ ರೆಡಿಯಾಗಿದೆ. ಇಲ್ಲಿ ಬಂಟಿಗೆ ರಾಗಿ ಮಣ್ಣಿ ರೆಡಿ ಆಗ್ತಾ ಉಂಟು. ಇನ್ನೊಂದು ರೌಂಡು ಕಲ್ತಪ್ಪ ಬೇಯಲಿಕ್ಕೆ ಇಟ್ಟಿದ್ದೇನೆ.
ನೋಡಿ ನಮ್ಮ ಕಿಟ್ಟು ಬಂದದ್ದು. ನೋಡಿ ಹೇಗೆ ಕಲ್ತಪ್ಪ ಸಕ್ಸಸ್ಫುಲ್ ಆಗಿದೆ. ನೋಡಿ ಅದೇ ಥರ ಟೆಕ್ಸ್ಚರ್ ಬಂದಿದೆ ಅಲ್ಲ, ಅದು ಸೋಡಾ ಹುಡಿಯಾಗಿ ಬರುದಂತೆ, ಸೋಡಾ ಹುಡಿ. ಹಾಗೆ ನೋಡಿ ಎರಡು ಮಾಡಿದೆ. ಇದು ನೋಡಿ ಚಂದ ಉಂಟಲ್ಲ. ಚಂದ ಎದ್ದಿದೆ, ಚಂದ ರೋಸ್ಟ್ ಆಗಿದೆ, ಒಳ್ಳೆ ಟೇಸ್ಟ್ ಬಂದಿದೆ. ಇನ್ನು ನಾನು ಕಲ್ತಪ್ಪದ ಅಂಗಡಿ ಇಡುದು, ಕಲ್ತಪ್ಪದ ಹೋಟೆಲ್. ಇಲ್ಲಾಂದರೆ ಮನೆಯಲ್ಲಿ ಮಾಡೋದು ಕಲ್ತಪ್ಪ, ಮತ್ತು ಹೊರಗಡೆ ಸೇಲಿಗೆ ಇಡೋದು. ಅದನ್ನು ಬೆಸ್ಟ್ ಒಂದು ಉದ್ಯಮ ಅಲ್ಲ ಮಾಡೋದಾದರೆ. ಭಾರಿ ಟೇಸ್ಟ್ ಆಗಿದೆ ಆಯಿತಾ, ಭಾರಿ ಟೇಸ್ಟ್ ಆಗಿದೆ, ತುಂಬ ಖುಷಿ ಆಗ್ತದೆ ತಿನ್ನಲಿಕ್ಕೆ ಸಹ. ಮತ್ತು ಇದು ತಣಿಬೇಕು ಕಾಣ್ತದೆ, ತಣಿದ್ರೆ ಇನ್ನೂ ಸಹ ಖುಷಿ ಆಗ್ತದೆ ಕಾಣ್ತದೆ. ಮತ್ತು ಇನ್ನೊಂದು ಪ್ಲೇನ್ ಸಹ ಮಾಡ್ತಾರಲ್ಲ, ಬೆಲ್ಲ ಸಹ ಹಾಕದೆ, ಅದು ಇನ್ನೊಮ್ಮೆ ಟ್ರೈ ಮಾಡಬೇಕು. ಅಂತೂ ಸಕ್ಸಸ್ ಆದೆ ನೋಡಿ, ಛಲಬಿಡದ ತ್ರಿವಿಕ್ರಮನ ಹಾಗೆ. ಇದು 3ನೇ ದಿವಸ, ನಿನ್ನೆ ಸಹ ಮಾಡಿದ್ದೆ ನಾನು. ನಿನ್ನೆ ಡೌಟ್ ಇತ್ತು ನನಗೆ ಆಗ್ತದಾ ಇಲ್ವಾ ಅಂತ ಹೇಳಿ, ಹಾಗೆ ನಿಮಗೆ ತೋರಿಸ್ಲಿಲ್ಲ. ಇವತ್ತು ನನಗೆ ಫುಲ್ ಕ್ಲಿಯರ್ ಆಯಿತು. ಇನ್ನೊಂದು ಸತಿ ಕುಕ್ಕಿಂಗ್ ಚಾನಲಲ್ಲಿ ಹಾಕ್ತೇನೆ ಇದನ್ನು ಮಾಡಿ. ಅದೇ ಇದರದ್ದು ಸೀಕ್ರೆಟ್ ಇರೋದು, ಒಂದು ಅನ್ನ ಹಾಕಬೇಕು ಮತ್ತು ಇನ್ನೊಂದು ಸೋಡಾ ಹುಡಿ ಹಾಕಬೇಕು. ಇದು ಎರಡು ಇದರದ್ದು ಟಾಪ್ ಸೀಕ್ರೆಟ್. ಸೋಡಾ ಹುಡಿ ಎಷ್ಟು ಜಾಸ್ತಿ ಅಂದರೆ ಹಾಗೆಲ್ಲ ಚಿಟಿಕೆ ಎಲ್ಲ ಹಾಕುತ್ತಾರೆ, ಒಂದು ಅರ್ಧ ಸ್ಪೂನ್ ಎಲ್ಲ ಹಾಕಬೇಕು. ಆಗ ಇಷ್ಟು ಚಂದದ ಟೆಕ್ಸ್ಚರ್ ಬರ್ತದೆ, ಜೇನುಗೂಡು ಎಲ್ಲ ಬರ್ತದೆ ಇದರಲ್ಲಿ. ಇವತ್ತು ಇಡ್ಲಿಗೆಲ್ಲ ಬಜಕ್ರೆ ರಾಶಿ ಹಾಕಿ ಹಾಕಬೇಕಷ್ಟೇ. ನೋಡಿ ಹೇಗಾಗಿದೆ ಹೇಳಿ. ಈ ನನ್ನ ಮಾರಿ ಜಮ್ಮ ಶೀಲೆ. ವೃದ್ಧಿ ಅಕ್ಕ, ನಾನುಂಟಲ್ಲ ವೃದ್ಧಿ ಒಬ್ಬಳನ್ನು ಮೇಲಿಕ್ಕೆ ಬಿಟ್ಟದ್ದು. ಅವಳು ಎಲ್ಲೆಲ್ಲಿಯೋ ಹೋಗಿದ್ದಾಳೆ ಅಂತ, ಹಾಗೆ ಹುಡುಕಿಕೊಂಡು ನಾನು ಬಂದಿದ್ದೇನೆ. ಕೊಳಿಲಿ ಬಾ ಬಲ್ಲ, ಟಿಕ್ಕಿ ಒಳಗೆ ಬಿರ್ಕದಮ್ಮ, ಟಿಕ್ಕಿ ಇದೆಯಾ ತಕ್ಕ. ಇಲ್ಲಿ ಬಂದದ್ದು ನೋಡಿ, ನಾನು ಇಲ್ಲಿ ಕೂತದ್ದು, ಅವಳು ಇಲ್ಲಿ ಮೇಯ್ತಾ ಇರಲಿ ಅಂತ ನೋಡಿ ಬಂದದ್ದು. ಶೇಳೆ ಮಾಡ್ಬೇಕಂತೆ, ಮೇಯುವುದು ನಕ್ಕುದು, ನಕ್ಕುದಿಂದ ಶೇಳೆಪ್ಪ. ಓ ಬಾ, ಇವರೊಂದು ಮೇಯುವ ಕ್ರಮ ನೋಡಿ ಅಂತೆ. ನಾವಾದರೆ ಅದನ್ನು ಫುಲ್ಲು ತಿಂದು ನೆಕ್ಕಿ ಹಾಕಿ ಹೋಗ್ತಿದ್ದೆವು. ನೋಡಿ ಅಂತೆ, ಅದನ್ನು ಹಾಗೆ ಬಿಟ್ಲು ಹೋದ್ಲು ತಿರ್ಲಿಕ್ಕೆ. ಸೊ ಇವಳನ್ನು ಕಟ್ಟಿದೆ ನೋಡಿ. ಹಾಗೆ ಈಗ ಮಧ್ಯಾಹ್ನದ ಹೊತ್ತಾಯಿತು ಫ್ರೆಂಡ್ಸ್. ನೋಡಿ ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾನು ಎಂಥದೆಲ್ಲ ಸ್ಪೆಷಲ್ ಮಾಡಿದ್ದೇನೆ. ಇದು ಸೋರೆಕಾಯಿದು ಬೇಳೆ ಸಾರು, ಮತ್ತು ಒಂದು ಬಾಳೆಹಣ್ಣಿದು ಪಾಯಸ ಮಾಡಿದ್ದೇನೆ. ನನ್ನ ಮಗಳಿಗೆ ಅದು ತುಂಬ ಇಷ್ಟ. ಹಾಗೆ ಬೆಂಡೆಕಾಯಿ ಪಲ್ಯ ಮತ್ತು ಸಂಡಿಗೆ. ಹೀಗೆ ಸಿಂಪಲ್ ಆದಂತಹ ಮಧ್ಯಾಹ್ನದ ತಾಲಿ ನಮ್ಮದು. ಸೊ ಮಧ್ಯಾಹ್ನ ಊಟ ಆದಮೇಲೆ ಉಂಟಲ್ಲ ಸ್ವಲ್ಪ ರೆಸ್ಟ್ ತಗೊಂಡೆವು. ಅದರ ನಂತರ ಈಗ ಮತ್ತೆ ನಮ್ಮದು ಕೆಲಸ ಹಸುವಿಗೆ ರಿಲೇಟೆಡ್ ಆಗಿಯೇ ಉಂಟು. ಯಾಕೆ ಅಂತ ಹೇಳಿದರೆ ನಿಮಗೆ ಆಲ್ರೆಡಿ ಗೊತ್ತುಂಟಲ್ಲ. ಹಾಗೆ ಈಗ ನಾವು ತರಗೆಲೆ ಎಲ್ಲ ಇದು ಮಾಡಲಿಕ್ಕೆ ಬಂದಿದ್ದೇವೆ. ತುಂಬ ಉಂಟಾಯ್ತಾ. ಹಾಗೆ ಸೋಗೆ ಸುಮ್ಮನೆ ಈಗ ವೇಸ್ಟ್ ಮಾಡೋದಕ್ಕಿಂತ ಅದು ಮಳೆಗಾಲಕ್ಕೆ ನಮಗೆ ಯೂಸ್ ಆಗ್ತದಲ್ಲ. ಹಾಗೆ ತರಗೆಲೆ ಎಲ್ಲ ತಂದು ಅದನ್ನು ಹಸುಗಳಿಗೆ ಹಾಕಿದರೆ ಸ್ವಲ್ಪ ನಮಗೆ ಸೋಗೆ ಉಳಿತದೆ ಮಳೆಗಾಲಕ್ಕೆ. ಹಾಗೆ ಈಗ ನಾನು ಮತ್ತು ಹಸ್ಬೆಂಡ್ ಸೇರಿ ಇದು ಕೆಲಸ ಮಾಡ್ತಾ ಇದ್ದೇವೆ. ಆ್ಯಕ್ಚುಲಿ ಅದು ತುಂಬ ಹಗುರ ಅಂತ, ಅಂದರೆ ಸಂಜೆ ಹೊತ್ತು ಹಾಗೆ ಅಲ್ಲ, ಅದು ಬೆಳಿಗ್ಗೆ ಆಗುವಾಗ ಸ್ವಲ್ಪ ಜಾಸ್ತಿ ಕೊಂಡೋಗ್ಲಿಕ್ಕೆ ಆಗ್ತದೆ, ಸಂಜೆ ಎಲ್ಲ ಜಾಸ್ತಿ ಕೊಂಡೋಗ್ಲಿಕ್ಕೆ ಆಗುದಿಲ್ಲ. ಮತ್ತು ಗೋಣಿಯಲ್ಲಿ ತುಂಬಿಸಿದ್ರು ಸಹ ಸ್ವಲ್ಪ ಕಿರಿಕಿರಿ. ಅದಕ್ಕಿಂತ ಹೀಗೆ ಬಟ್ಟೆ ಇಟ್ಕೊಂಡು ಒಂದು 10-20 ಬಟ್ಟೆ ತಗೊಂಡು ಹೋದೆವು ನಾವು. ಒಂದು ವಾಕಿಂಗು ಕೂಡ ಆಯಿತು ನನಗೆ, 10-20 ಸತಿ ಮೇಲೆ ಕೆಳಗೆ ಹೋಗಿ ಒಟ್ರಾಶಿ ಒಂದು ಗಮ್ಮತ್ತು. ಪ್ರಕೃತಿಗೆ ಯಾವುದೇ ರೀತಿಯಾದಂತಹ ಹಾನಿ ಮಾಡದೆ ತಮ್ಮ ಜೀವನವನ್ನು, ನಮ್ಮ ದಿನಚರಿಯನ್ನು ಕಳೀತಾ ಇದ್ರು. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಪ್ರಕೃತಿಗೆ ಕೊಡ್ತಾ ಇದ್ರು ಹೊರತು ಪ್ರಕೃತಿಯಿಂದ ಕಿತ್ತುಕೊಳ್ತಾ ಇರಲಿಲ್ಲ. ನಾವೆಲ್ಲ ಈಗ ಎಂತ ಮಾಡ್ತೇವೆ, ನಮಗೆ ಹಟ್ಟಿಗೆ ಅರ್ಜೆಂಟ್ ಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ಮರ ಹೋಗ್ತೇವೆ, ಕಡಿತೇವೆ, ಅದರದ್ದು ಗೆಲ್ಲುಗಳನ್ನೆಲ್ಲ ತೆಗೆದು ಇದಕ್ಕೆ ಸೊಪ್ಪು ಹಟ್ಟಿಗೆ ಹಾಕ್ತೇವೆ, ಉಳಿದದನ್ನು ಕಟ್ಟಿಗೆ ಮಾಡ್ತೇವೆ. ಆದರೆ ಇದು ನಿಜವಾಗಿ ಸಹ ತಪ್ಪು ನಾವು ಮಾಡೋದು. ಹಿಂದಿನ ಕಾಲದಲ್ಲೆಲ್ಲ ಹಾಗೆ ಈ ಥರ ಎಲ್ಲ ಕಟ್ಟಿಗೆಯನ್ನು ಸಪ್ರೇಟ್ ಆಗಿ ಇಟ್ಟು ಇದನ್ನೆಲ್ಲ ಸ್ನಾನಕ್ಕೆ, ಆಮೇಲೆ
ಮಾಡ್ತಾ ಇದ್ರು. ಹಾಗೆ ಹೋಗುವಾಗ ಕಂದಮೂಲಗಳಿರಬಹುದು ಅಥವಾ ಕೆಲವು ಔಷಧೀಯ ಸಸ್ಯಗಳೆಲ್ಲ ಸಿಗ್ತದೆ, ಅಂತಹದ್ದನ್ನೆಲ್ಲ ಮನೆಗೆ ತಂದು ಅಡುಗೆ ಮಾಡಿ ಆರೋಗ್ಯವಂತರಾಗ್ತಾ ಇದ್ರು. ನನಗೆ ನೆನಪಾಯಿತು, ಸೊ ನಾನು ಶೇರ್ ಮಾಡಿದ್ದು. ಈಗ ಉಂಟಲ್ಲ 6 ಆಯ್ತಾಯ್ತಾ, ನಾವು ಬಜಕ್ರೆ ಎಲ್ಲ ಹಟ್ಟಿಗೆ ಹಾಕಿ ತರಗೆಲೆಯನ್ನು ಹಟ್ಟಿಗೆಲ್ಲ ಹಾಕಿ ಎಲ್ಲರನ್ನು ಸಹ ಕಟ್ಟಿ ಆಯ್ತು. ಈಗ ಇಲ್ಲಿ ಒಬ್ಬ ಇದ್ದಾನೆ ನಮ್ಮ ರಾಜಕುಮಾರ, ಇವನನ್ನು ಈಗ ಕರ್ಕೊಂಡು ಹೋಗೋದಕ್ಕಿಂತ ಹೆಚ್ಚಾಗಿ ಅವನನ್ನು ಬಿಚ್ಚುದೇ ಇರೋದು ಹೇಗೆ ಅಂತ ಬೆಳಿಗ್ಗೆ ಒಮ್ಮೆ ಬೆರಳಿಗೆಲ್ಲ ತಾಗಿ ಎಲ್ಲ ಆಯಿತು ನನಗೆ. ಆಗ ಇನ್ನು ಈಗ ಹೇಗೆ ಬಿಚ್ಚುದು ಅಂತ ಅವನು ಕೈ ಹಾಕಿದ ಕೂಡಲೇ ಹೇಳ್ಕೊಳ್ತಾನೆ. ರಾಮ ರಾಮ, ನೋಡು ಅವನನ್ನು ಹೇಗೆ ಬಿಚ್ಚುದು ಅಂತ ನೋಡಿ ನೀವು. ನನಗೆ ಎಂತೆಲ್ಲ ಉಪದ್ರ ಮಾಡ್ತಾನೆ ಇವ, ಎಷ್ಟು ರಿಸ್ಕಲ್ಲಿ ನಾನು ಕೆಲಸ ಮಾಡ್ತೇನೆ ನೋಡಿ. ಮಂಗರ ನನ್ನ ಬಾಡಿ ಗಾರ್ಡ್ಸ್ ನೋಡಿ, ಇದು ಸೊಂಟು ಅದು ಸೊಂಟು, ನನಗೆ ಎಲ್ಲಕ್ಕಿಂತ ಹೆದ್ರಿಕೆ ಇವರ್ದಾಗ್ತಿತ್ತು. ಎಲ್ಲಿ ಅವನ ಕಾಲಡಿಗೆ ಬೀಳ್ತಾರೆ ಹೇಳಿ. ಬಲೆ ಪುಯ್, ಬಲೆ 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 ಬಲೆ, ಬೇಗ ಬರೋಡು, ಬೇಗ ಬೇಗ ಬೇಗ, ಬಲೆ ಪುಯ್, ಬಲೆ 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 ಬಲೆ, ರಪ್ಪ ಕಟ್ಲೆ ಹೋಪೆಗ್ಲು ಕಟ್ಟಾರದು ಎತ್ತದೇನಂಪೆ. ಸೊ ಇವತ್ತಿದ್ದು ಕೆಲಸ ಎಲ್ಲ ಮುಗೀತಾಯ್ತಾ? ಕೆಲಸ ಇನ್ನೂ ಸಹ ಉಂಟು. ನಾನು ವ್ಲಾಗ್ ಎಂಡ್ ಮಾಡಿದೆ, ನನಗೆ ಸಾಕಾಯ್ತು ಅವನನ್ನು ವರ್ಧನನ್ನು ಬಿಡಲಿಕ್ಕೆ ಹೋಗಿ. ಸೊ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆಯಿತಾ, ಮತ್ತು ಶೇರ್ ಮಾಡಿ ಮತ್ತು ಎಂತ, ನೀವು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ನಿಮಗೆ ಇಷ್ಟ ಆಗಿದ್ದರೆ ಕಂಟೆಂಟ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತು ನೋಟಿಫಿಕೇಷನ್ ಎಲ್ಲ ಬೇಕಿದ್ದರೆ ಅದೊಂದು ಬೆಲ್ ಐಕಾನ್ ಉಂಟಲ್ಲ, ಅದನ್ನು ಒತ್ತಿ ಅಂತ ಅಂದ್ಕೊಂಡಿದ್ದೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್, stay happy, healthy and fit. Jai Shri Ram.